ಹಲೋ ನಮಸ್ತೆ ಎಲ್ರಿಗೂ. ತುಂಬ ಜನರಿಗೆ ಇರುವಂತಹ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ ಮುಖದಲ್ಲಿರುವಂಥ ಮೊಡವೆಕಲ್ಲುಗಳು. ಇವತ್ತು ನಾನು ನಿಮಗೊಂದು ಹೇಳುವಂಥ ಪ್ರಾಡಕ್ಟ್ ಇದೆಯಲ್ವಾ, ಇದು ಮುಖದಲ್ಲಿರುವಂಥ ಬರೇ ಮೊಡವೆ ಕಲೆ ಅಲ್ಲ, ಎಲ್ಲ ಕಲೆಗಳನ್ನು ಕ್ಲಿಯರ್ ಮಾಡುತ್ತೆ. ಒಂದೇ ಒಂದು ಪ್ರಾಡಕ್ಟ್ ಮುಖದಲ್ಲಿರುವಂಥ ಎಂಥ ಕಲೆ ಇದ್ದರೂ ಕೂಡ ಅದೇ ಕ್ಲಿಯರ್ ಮಾಡುತ್ತೆ. ಇದು ಕ್ರೀಮ್ ಅಲ್ಲ, ಇದು ಸೆರಮ್. ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ, ತುಂಬ ಒಳ್ಳೆ ಫೀಡ್ಬ್ಯಾಕ್ ಇರುವಂಥ ಒಂದು ಅತ್ಯದ್ಭುತವಾಗಿರುವಂಥ ಫೇಸ್ ಸೆರಮ್. ಯಾವುದದು? ಪ್ಲಮ್ ಅವ್ರದ್ದು 10% ನಯಾಸಿನಮೈಡ್ ಇರುವಂತಹ ರೈಸ್ ಬೇಸ್ಡ್ ಸೆರಮ್. ಇದು ಏನು ಮಾಡುತ್ತೆ, ಇದ್ರದ್ದು ಲಿಂಕ್ ನಾನು ನಿಮ್ಗೆ ಇದನ್ನ ಬೈ ಮಾಡಬೇಕು ಅಂತಂದರೆ ಅದನ್ನ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ನೀವು ಅಲ್ಲಿ ಬೈ ಮಾಡ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡ್ಕೊಳ್ಳಿ, ಅಥವಾ ಫಸ್ಟ್ ಕಮೆಂಟನ್ನು ಬೇಕಾದರೂ ನೀವು ಚೆಕ್ ಮಾಡ್ಕೊಳ್ಳಿ, ಅದರಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಹಾಗಾದರೆ ಇದು ಯಾವ ಥರ ವರ್ಕ್ ಮಾಡುತ್ತೆ ನಿಮಗೆ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ನೋಡಿ, ಇದನ್ನ ಫಸ್ಟ್ ಇದರಲ್ಲಿ 10% ನಯಸಿನಮೈಡ್ ಇದೆ. ಈ ನಯಸಿನಮೈಡ್ ಅಂಶ ಏನು ಅಂತಂದರೆ ಮುಖದಲ್ಲಿರುವಂಥ ಎಂಥ ಕಲೆಗಳಿರ್ಬೋದು, ಮೊಡವೆ ಕಲೆಗಳಿರ್ಬೋದು, ಪಿಗ್ಮೆಂಟೇಷನ್ ಇರ್ಬೋದು, ಅದೆಲ್ಲದನ್ನು ಕ್ಲಿಯರ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ರೈಸ್ ವಾಟರ್ ಇದೆ. ರೈಸ್ ವಾಟರ್ ಅಂಶ ನಿಮ್ಗೆ ಏನು ಅಂತಂದರೆ ನಿಮ್ಗೆಲ್ರಿಗೂ ಕ್ಲಿಯರಾಗಿ ಗೊತ್ತಿರೋ ಮುಖವನ್ನು ಬ್ರೈಟ್ ಮಾಡೋದಕ್ಕೆ, ಸ್ಕಿನ್ ಬ್ರೈಟ್ ಮಾಡೋದಕ್ಕೆ ರೈಸ್ ವಾಟರ್ ತುಂಬ ಒಳ್ಳೆಯದು. ಪಿಂಪಲ್ ಮಾರ್ಕ್ಸ್ ಇದ್ದರೆ, ಡಾರ್ಕ್ ಸ್ಪಾಟ್ ಇದ್ದರೆ, ಅಥವಾ ಅನ್ಈವನ್ ಟೋನ್ ಇದ್ದರೆ, ಸ್ಕಿನ್ ಡಲ್ ಆಗಿದ್ದರೆ, ಈವನ್ ಟೋನ್ ಇಲ್ಲದಿದ್ದರೆ, ಅಥವಾ ಡಿಸ್ಕಲರಿಂಗ್ ಅಂತ ಹೇಳ್ತಾರೆ, ಅಂದರೆ ಬೇರೆ ಬೇರೆ ಥರದ್ದು ಕಲರ್ ಇರುತ್ತೆ ಅಲ್ಲಲ್ಲಿ ಮುಖದಲ್ಲಿ, ಆ ಥರ ಏನಾದರೂ ಇದ್ದರೂ ಅದೆಲ್ಲದನ್ನು ಇದು ಕ್ಲಿಯರ್ ಮಾಡುತ್ತೆ. ನಿಮ್ಮ ಮುಖಕ್ಕೆ ಆ ಬ್ರೈಟ್ನೆಸ್ಸನ್ನು ಕೊಡುತ್ತೆ, ಸ್ಮೂತ್ ಟೆಕ್ಸ್ಚರನ್ನು ಕೊಡುತ್ತೆ, ಸಾಫ್ಟ್ ಟೆಕ್ಸ್ಚರನ್ನು ಕೊಡುತ್ತೆ. ಮುಖದಲ್ಲಿರುವಂಥ ಎಲ್ಲ ಕಲೆಗಳನ್ನು ಕ್ಲಿಯರ್ ಮಾಡಿ ನಿಮ್ಮ ಮುಖ ತುಂಬ ಚೆನ್ನಾಗಿ ಕಾಣೋ ಥರ, ಈವನ್ ಟೋನ್ ಆಗಿರೋ ಥರ, ಗ್ಲೋಯಿಂಗ್ ಇರೋ ಥರ ಮಾಡುತ್ತೆ. ಅಂದರೆ ಒಂದು ವಾರದಲ್ಲಿ ಮಾಡುತ್ತೆ, 2 ವಾರದಲ್ಲಿ ಮಾಡುತ್ತಾ, ಖಂಡಿತವಾಗ್ಲೂ ನೀವು ಇದನ್ನ 1-2 ವಾರ ಟ್ರೈ ಮಾಡೋದಿಲ್ಲ, ಅಟ್ಲೀಸ್ಟ್ ಒಂದು 3ರಿಂದ ಅಥವಾ ಒಂದು 4ರಿಂದ 6 ವಾರ ಆದರೂ ನೀವು ಟ್ರೈ ಮಾಡ್ತಾನೆ ಇರಬೇಕು. ನೀವು ರೆಗ್ಯುಲರ್ ಆಗಿ ಟ್ರೈ ಮಾಡಬೇಕು. ಅದಾದ ನಂತರ ನೀವು ಒಂದಿನ ಬಿಟ್ಟು ಬೇಕಾದರೂ ಉಪಯೋಗ ಮಾಡ್ಕೊಳ್ಳಿ. ಆದರೆ ಫಸ್ಟ್ ನಿಮ್ಮ ಸ್ಕಿನ್ ಕ್ಲಿಯರ್ ಆಗೋ ತನಕ ನೀವು ರೆಗ್ಯುಲರ್ ಆಗಿ ಇದನ್ನು ಟ್ರೈ ಮಾಡ್ಬೋದು. ಇದು ಯಾವ ಥರ ಅಪ್ಲೈ ಮಾಡೋದು? ತುಂಬ ಸಿಂಪಲ್. ನೀವು ಮುಖವನ್ನು ಯಾವುದಾದ್ರೂ ಮೈಲ್ಡ್ ಆಗಿರುವಂಥ ಕ್ಲೆನ್ಸರಿಂದ ಕ್ಲೀನ್ ಮಾಡ್ಕೊತೀರಾ ಅಂದ್ಕೊಳ್ಳಿ. ಅದಾದ ನಂತರ ಮುಖನ ಒರೆಸ್ಕೊಂಡಾದ ನಂತರ ನೀವು ಟೋನರ್ ಅಪ್ಲೈ ಮಾಡೋಂಥ ಅಭ್ಯಾಸ ಇದ್ದರೆ ಮಾಡಿ, ಇಲ್ಲಾಂದರೆ ಟೋನರ್ ಬೇಡ, ತೊಂದರೆ ಇಲ್ಲ. ಮುಖನ ಒರೆಸ್ಕೊಂಡಾದ ನಂತರ ನೀವು ಈ ಸೆರಮನ್ನು ಸ್ವಲ್ಪ ಕೈಯಿಂದ ತಗೊಂಡು ಕ್ಲೀನ್ ಆಗಿದೆಯಲ್ವ ಮುಖಕ್ಕೆ ಈ ಥರ ಹಚ್ಚಿಬಿಟ್ಟು ಬಿಡಬೇಕು. ತುಂಬ ರಬ್ ಮಾಡೋಕ್ಕೆ ಹೋಗ್ಬೋದು. ಯಾವತ್ತು ಸೆರಮ್ಗಳನ್ನೆಲ್ಲ ನೀವು ಸಿಕ್ಕಾಪಟ್ಟೆ ಸ್ಕಿನ್ನಲ್ಲಿ ರಬ್ ಮಾಡಲಿಕ್ಕೆ ಹೋಗ್ಬೋದು. ಲೈಟಾಗಿ ಈ ಥರ ನೋಡಿ ಮಾಡಿ ಬಿಡಬೇಕು. ಅದಾದ ನಂತರ ನೀವು ಡೇ ಟೈಮಲ್ಲಾದರೆ ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ಕೊಳ್ಳಿ, ಅಥವಾ ನೀವು ಮೇಕಪ್ ಮಾಡ್ಕೊಂಡು ಹೋಗ್ತಿರಾದರೆ ಮೇಕಪ್ ಮಾಡ್ಕೊಂಡು ಹೋಗ್ಬೋದು ಈ ಸೆರಮನ್ನು ಹಚ್ಕೊಂಡು. ಆದರೆ ಈ ಸೆರಮ್ ನಂತರ ಖಂಡಿತವಾಗ್ಲೂ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ನೀವು ಯಾವುದಾದ್ರೂ ಆ್ಯಕ್ಟಿವ್ ಇರುವಂಥ ಸೆರಮ್ಗಳು ಅಥವಾ ಕ್ರೀಮ್ಗಳನ್ನು ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಸ್ಕಿನ್ ಸ್ಟಾರ್ಟಿಂಗ್ ಅದಕ್ಕೆ ಅಡ್ಜಸ್ಟ್ ಆಗೋ ತನಕ ಸ್ವಲ್ಪ ನಿಮಗೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಅದರಿಂದ ಆದಷ್ಟು ನೀವು ಡೇ ಟೈಮಲ್ಲಿ ಈ ಸೆರಮನ್ನು ಅಪ್ಲೈ ಮಾಡ್ತಿರೋದ್ರೆ ನೀವೇನಂತಂದರೆ ಈ ಸೆರಮನ್ನು ಹಚ್ಚಿದ ನಂತರ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನನ್ನು ಸೇಫ್ ಆಗಿರುವಂಥದ್ದು, ಜೆಂಟಲ್ ಆಗಿರುವಂಥದ್ದು, ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದನ್ನು ಅಪ್ಲೈ ಮಾಡಿಕೊಂಡು ನೀವು ಹೊರಗಡೆ ಹೋಗ್ಬೋದು. ನೈಟ್ ಟೈಮಲ್ಲಿ ಕೂಡ ಅಷ್ಟೇ ಮುಖ ತೊಳೆದು ಈ ಸೆರಮನ್ನು ಹಚ್ಚಿಬಿಟ್ಟು ನೈಟ್ ಮಾಯಿಶ್ಚರೈಸರನ್ನು ಅಥವಾ ನೈಟ್ ಟೈಮಲ್ಲಿ ನೀವೇನು ಮಾಯಿಶ್ಚರೈಸರನ್ನು ಅಪ್ಲೈ ಮಾಡ್ತೀರ ಅದನ್ನ ಅಪ್ಲೈ ಮಾಡ್ಕೊಂಡು ಮಲ್ಕೋಬೋದು. ಡೇ ಟೈಮಲ್ಲಾದರೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ ನಂತರ ಸನ್ಸ್ಕ್ರೀನ್ ಲೋಷನನ್ನು ಕೂಡ ಕಂಪಲ್ಸರಿ ಹಾಕಲೇಬೇಕು. ನಾನು ಮತ್ತೆ ಯಾಕೆ ಸನ್ಸ್ಕ್ರೀನ್ ಲೋಷನನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಈ ಸೆರಮ್ಗಳನ್ನ ಟ್ರೈ ಮಾಡ್ತೀರಾ, ಸ್ಕಿನ್ ಬ್ರೈಟ್ ಆಗಬೇಕು, ಕ್ಲಿಯರ್ ಆಗಬೇಕು, ಅಥವಾ ಮೊಡವೆ ಕಲೆಗಳೆಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು, ಆಯಿತಾ, ಟ್ರೈ ಮಾಡ್ತೀರಾ. ಬಟ್ ಏನು ಮಾಡ್ತೀರಾ, ಬರೀ ಇದೊಂದೇ ಸೆರಮನ್ನು ಹಚ್ಕೊಂಡು ಹಾಗೆ ಓಡಾಡ್ತೀರಾ ಅಂತ ಇಟ್ಕೊಳ್ಳಿ. ಇದರಲ್ಲಿ ಕೆಲವೊಂದು ಆ್ಯಕ್ಟಿವ್ ಅಂಶಗಳಿರುತ್ತೆ, ನಿಮ್ಮ ಸ್ಕಿನ್ನನ್ನು ಸೆನ್ಸಿಟಿವ್ ಮಾಡುತ್ತೆ ಅಂತ ಹೇಳಿದ್ದೀನ. ನೀವು ಹೊರಗಡೆ ಹೋಗುವಾಗ ನಿಮ್ಮ ಸ್ಕಿನ್ಗೆ ಬೇರೆ ಯಾವುದೇ ಥರದ ಪ್ರೊಟೆಕ್ಷನ್ ಇರಲ್ಲ, ಮಾಯಿಶ್ಚರೈಸರ್ ಆಗಲಿ ಅಥವಾ ಸನ್ಸ್ಕ್ರೀನ್ ಲೋಷನ್ ಆಗಲಿ ಇರಲ್ಲ. ಆಗೇನಾಗುತ್ತೆ, ಡೈರೆಕ್ಟ್ ಆಗಿರುವಂಥ ಆ ಸೂರ್ಯನ ಬಿಸಿಲು ನಿಮ್ಮ ಮುಖಕ್ಕೆ ಡೈರೆಕ್ಟ್ ಆಗಿ ಬಿದ್ದು ಮತ್ತೆ ನಿಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇದು ಸ್ಕಿನ್ ಕೇರ್ ಮಾಡುವಂಥ ಇರ್ಬೋದು, ಅಥವಾ ಕೆಲವೊಂದು ಆ್ಯಕ್ಟಿವ್ ಅಂಶಗಳಿರುವಂಥ ಸೆರಮ್ ಏನಕ್ಕೆ ಅಂತಂದರೆ ನಿಮಗೆ ಪರ್ಪಸ್ ಬೇಸ್ಡ್ ಮುಖನ ಕ್ಲಿಯರ್ ಮಾಡೋದಕ್ಕೆ. ಆದರೆ ಪ್ರೊಟೆಕ್ಷನನ್ನು ನೀವು ಹಾಕಲೇಬೇಕು. ಅದೇನು ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಯಾವಾಗಲೂ ಸ್ಕಿನ್ನನ್ನು ಕೇರ್ ಮಾಡುವಂಥ, ಸ್ಕಿನ್ನನ್ನು ಪ್ರೊಟೆಕ್ಷನ್ ಮಾಡುವಂಥ ಲೇಯರ್ಸ್, ಅದನ್ನು ನೀವು ಅಪ್ಲೈ ಮಾಡಲೇಬೇಕಾಗುತ್ತೆ. ಇದೊಂದನ್ನೇ ಅಪ್ಲೈ ಮಾಡ್ಕೊಂಡು ಎಲ್ಲ ನನ್ನ ಮುಖ ಕ್ಲಿಯರ್ ಆಗುತ್ತೆ ಅಂತ ನೀವು ಓಡಾಡಿರೋದು ತಪ್ಪು ಕಲ್ಪನೆ. ಆದರೆ ಇದ್ರ ಜೊತೆಗೆ ನೀವು ಅದನ್ನು ಹಾಕ್ಕೊಂಡ್ರೆ ಅಂದರೆ ರೆಗ್ಯುಲರ್ ಆಗಿ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಅಂತ ಏನಿದೆ, ನಾವು ಊಟ ನೀರು ಹೇಗೆ ತಗೊತೀವೋ ನಾವು ಚೆನ್ನಾಗಿರಲಿಕ್ಕೆ ಸ್ಕಿನ್ನಿಗೆ ಈ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಕೂಡ ಅಷ್ಟೇ ಮುಖ್ಯ. ಈ ಸೆರಮನ್ನು ಹಾಕಿಬಿಟ್ಟು ನೀವು ಬೇಕಾಗಿರುವಂತಹ ಟಿಪ್ಸನ್ನು ಫಾಲೋ ಮಾಡಿಕೊಂಡು ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ನೀವು ಬೇಕಾದರೆ ನೈಕಾದಲ್ಲಿ ಚೆಕ್ ಮಾಡಿ, 1 ಲಕ್ಷಕ್ಕಿಂತಲೂ ಅಧಿಕ ಜನ ಈ ಒಂದು ಸೆರಮನ್ನು ಬೈ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಒಳ್ಳೆಯ ಫೀಡ್ಬ್ಯಾಕ್ ಇದೆ. 2025 ಟಾಪ್ ಸೆಲ್ಲಿಂಗ್ ಪ್ರಾಡಕ್ಟಲ್ಲಿದೆ, ಅಷ್ಟು ಚೆನ್ನಾಗಿದೆ. ಸೊ ಉಪಯೋಗ ಮಾಡುವಾಗ ಇನ್ಸ್ಟ್ರಕ್ಷನ್ ಓದ್ಕೊಳ್ಳಿ. ಏನೇ ಕ್ರೀಮ್ ಅದು ಯಾವುದೇ ಸೆರಮ್ ಇರ್ಬೋದು, ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಅದು ಯಾವಾಗಲೂ ಸೇಫ್ ನಮಗೆ. ಸೊ ಹೇಗೆ ಉಪಯೋಗ ಮಾಡ್ಬೋದು ಅಂತ ಹೇಳಿದ್ದೇನೆ, ನೀಟಾಗಿ ಉಪಯೋಗ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡಿದ್ರೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.